ಆಗಮಿಸಬೇಕಾದ ವಿನಂತಿ. ಸ್ವಾಮೀಜಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಭಕ್ತಬಂಧುಗಳು ಕೂಡ ಸಭಾಂಗಣದ ಮುಂಭಾಗದ ಆಸನದಲ್ಲಿ ಆಸೀನರಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು. ಕೇರಳದ ಧರ್ಮ ಸಂದೇಶ ಯಾತ್ರೆಯು ಕೇರಳ ಕರ್ನಾಟಕ ಗಡಿಭಾಗದ
ಪ್ರಾರ್ಥಿಸ್ತಾ ಸನಾತನ ಧರ್ಮದ ಎಲ್ಲ ಯತಿವರ್ಯನಿರಿಗೂ ಶಿರಶಾಷ್ಟಾಂಗ ವಂದನೆಯನ್ನು ಸಲ್ಲಿಸ್ತಾ ದೇವರ ಸ್ವಂತ ನಾಡು ಕೇರಳದಲ್ಲಿ ಭಾಷೆ, ಸಾಹಿತ್ಯ, ಕಲೆ, ವಸ್ತ್ರಧಾರಣೆ, ಆಚಾರ ವಿಚಾರಗಳಲ್ಲಿ ವೈಶಿಷ್ಟ್ಯಪೂರ್ಣ ಮೌಲ್ಯಗಳು ಕಣ್ಮರೆಯಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ಯುವ ಜನಾಂಗವು ಮಾದಕ ವಸ್ತುಗಳ ಧರ್ಮ ರಕ್ಷಾ ಸಂಗಮ, ಈ ಧರ್ಮರಕ್ಷಾ ಯಾತ್ರೆಯು ಇದೀಗ ತಾನೇ ಕುದ್ರೋಳಿಯಿಂದ ಆಗಮಿಸಿದೆ. ಯತಿಯವರನ್ನೆಲ್ಲರೂ ಕೂಡ ಆಸನವನ್ನ ಸ್ವೀಕರಿಸಿ ಮಾತಾಜಿ ಅವರಿಂದ ಒಂದೇ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ಧ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈರ್ಧೃತ ಕರ ಕರವಾಲೆ ಅಭಲಾಂಕಿನೋ ಮಾಯತೋ ಬಲೆ ಬಾಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಲವಾರಿಣೀಂ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣಾಃ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಹಿ प्रतिमा गड़ी मंदिरे मंदिरे वंदे मातरम. त्वं हि दुर्गा दश प्रहरण धारिणी कमलां कमलदल विहारिणी वाणी विद्यादायिनी नमामि त्वां नमामि कमलाम् अमलाम् अतुलां सुजलां सुफलां मातरं वन्दे मातरम्. श्यामलां सरलां सुष्मितां भूषितां धरणीं भरणीं मातरं वन्दे मातरं वन्दे मातरं. भारत माता की जय. ಭಾರತ್ ಮಾತಾ ಕಿ ವಂದನೆಗಳು. ಅಜಿತ್ ಮಾತಾಜಿ ಅವರು ವಂದನೆಗಳು, ಗೀತಶ್ರೀ ಮಾತಾಜಿ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದೆ ಸರ್ವ ಸಂತರನ್ನ ಸ್ವಾಗತಿಸೋಸ್ಕರವಾಗಿ ಈ ತಾಲೂಕು ಸಮಿತಿ ಅಧ್ಯಕ್ಷರಂತಹ ಸಮಾಜ ಸೇವಕರಂತಹ ಶ್ರೀ ಕೃಷ್ಣ ಶ್ರೀಮಕರ ಅವರನ್ನ ಧ್ವನಿಪೀಠಕ್ಕೆ ಸ್ವಾಗತಿಸ್ತೇನೆ. ಹರಿ ಓಂ.
ಸ್ಥಳ ಸಾನ್ನಿಧ್ಯದ ತಾಯಿ ದುರ್ಗಾ ಪರಮೇಶ್ವರಿ ದೇವಿಗೆ ಭಕ್ತಿಯಿಂದ ವಂದಿಸುತ್ತಾ, ಈ ಊರಿನ ಎಲ್ಲ ದೇವರನ್ನು ವಂದಿಸುತ್ತಾ, ಮಧೂರಿನ ಮಹಾಗಣಪತಿ ದೇವರಿಗೆ ಶಿರಬಾಗುತ್ತಾ, ಈ ನಮ್ಮ ಪುಣ್ಯಭೂಮಿ, ದೇವಭೂಮಿ, ತಪೋಭೂಮಿ, ತ್ಯಾಗಭೂಮಿ, ಋಷಿ ಪರಂಪರೆಯ ಭೂಮಿ, ಯುಗ ಯುಗಾಂತರದಿಂದಲೂ ಈ ಜಗತ್ತಿಗೆ ಋಷಿಗಳು ನಮಗೆ ಎಲ್ಲ ಸಂದೇಶವನ್ನ ನೀಡಿ ಇಡೀ ಸನಾತನ ಹಿಂದೂ ಧರ್ಮವನ್ನ ಜಾಗೃತಿಗೊಳಿಸುತ್ತಾ ಬಂದಿರುವಂತಹ ಒಂದು ಭೂಮಿ ಭಾರತ ಭೂಮಿ. ಈ ಭಾರತ ಭೂಮಿಯಲ್ಲಿ ಧರ್ಮಗ್ಲಾನಿಯಾದಾಗ ಧರ್ಮ ರಕ್ಷಣೆಗೆ ಯುಗ ಯುಗದಲ್ಲಿಯೂ ಆ ಭಗವಂತ ಅವತರಿಸಿ ಬಂದಿದ್ದಾನೆ. ಈ ಕಲಿಯುಗದಲ್ಲಿ ಎಲ್ಲ ಮಠಾಧಿಪತಿಗಳು ಧರ್ಮ ರಕ್ಷಣೆಗಾಗಿ ಅವತಾರವನ್ನ ಮಾಡಿ ಈ ಒಂದು ದೊಡ್ಡ ಒಂದು ಕೈಂಕರ್ಯವನ್ನ ತೊಡಗಿಸಿಕೊಂಡಿದ್ದಾರೆ. ಧರ್ಮರಕ್ಷೆ ಯಾತ್ರೆ. ಧರ್ಮರಕ್ಷೆ ಅಂತ ಹೇಳಿದ್ರೆ ಇಡೀ ನಮ್ಮ ಭಾರತ ದೇಶ ಮತ್ತು ಸನಾತನ ಧರ್ಮವನ್ನ ಇನ್ನೊಮ್ಮೆ ಜಾಗೃತಗೊಳಿಸಿ, ಹಿಂದೂ ಸಮಾಜವನ್ನು ಜಾಗೃತಗೊಳಿಸಿ ನಮ್ಮ ಪರಂಪರೆಯನ್ನ ಉಳಿಸಿ ಬೆಳೆಸುವ ಒಂದು ಕಾಯಕಕ್ಕೆ ಇಡೀ ಕೇರಳ ರಾಜ್ಯದ ಮಠಾಧಿಪತಿಗಳು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಭಾಗ್ಯ, ನಮ್ಮ ಪುಣ್ಯ, ಈ ಗಡಿಭಾಗದಲ್ಲಿ ಇವತ್ತು ಅನೇಕ ಮಠ ಪರಂಪರೆಯ ಮಠಾಧಿಪತಿಗಳನ್ನ ನೋಡುವಂತ ಭಾಗ್ಯ, ಅವರೆಲ್ಲರನ್ನ ಬಹಳ ತಂಡದಿಂದ ತುಳಸಿ ಮಾಲೆಯನ್ನ ಹಾಕಿ ಪುಷ್ಪವನ್ನ ಅವರಿಗೆ ಅರ್ಚನೆಯನ್ನ ಮಾಡಿ ಈ ಗಡಿಭಾಗದಲ್ಲಿ ಕರೆದುಕೊಂಡು ಬರುವಂತ ಯೋಗ ಭಾಗ್ಯವನ್ನ ಮಠಾಧಿಪತಿಗಳು ನಮಗೆ ಅನುಗ್ರಹಿಸಿದ್ದಾರೆ. ಅದಕ್ಕಾಗಿ ಶಿರವಾಗಿ ನಮಿಸುತ್ತಾ, ಸಮಯದ ಅವಕಾಶ ಕಡಿಮೆ ಇರುವುದರಿಂದ ಬಹಳ ಚೊಕ್ಕದಾಗಿ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಈ ಒಂದು ರಾಜ್ಯದ ಧರ್ಮ ಸಂದೇಶ ಯಾತ್ರೆಯ ಅಧ್ಯಕ್ಷರಾಗಿರುವಂತ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಎಡನೀರು ಮಠ ಅವರನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಸ್ವಾಮಿ ಚಿದಾನಂದಪುರಿ ಅಧ್ಯಕ್ಷರು ಮಾರ್ಗದರ್ಶಕ ಮಂಡಲ ಅವರನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ಈ ತಾಲೂಕು ಸಮಿತಿ ಹಾಗೂ ಈ ಗ್ರಾಮದ ಎಲ್ಲ ಭಕ್ತರು ಸೇರಿರುವಂತ ಬೇರೆ ಬೇರೆ ಧರ್ಮಕ್ಷೇತ್ರದ ಪರವಾಗಿ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಸ್ವಾಮಿ ಚಿದಾನಂದಪುರಿ ಅಧ್ಯಕ್ಷರು ಮಾರ್ಗದರ್ಶಕ ಮಂಡಳಿ ಅವರನ್ನ ಭಕ್ತಿ ಶ್ರದ್ಧೆಯಿಂದ ತಲೆಬಾಗಿ ಅವರನ್ನ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಸತ್ಸ್ವರೂಪಾನಂದ ಸ್ವಾಮೀಜಿ ಪ್ರಧಾನ ಕಾರ್ಯದರ್ಶಿಗಳು ಮಾರ್ಗದರ್ಶಕ ಮಂಡಲ ಅವರನ್ನ ಭಕ್ತಿ ಶ್ರದ್ಧೆಯಿಂದ ಎಲ್ಲ ಸೇರಿರುವ ಭಕ್ತರ ಪರವಾಗಿ ತುಂಬ ಹೃದಯದಿಂದ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆಊರು ನಮ್ಮೆಲ್ಲರ ಈ ಪರಿಸರದ ನಿತ್ಯ ನಿರಂತರವಾಗಿ ಹಿಂದೂ ಸಮಾಜವನ್ನ ಜಾಗೃತಗೊಳಿಸುತ್ತಿರುವಂತ ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರನ್ನ ಬಹಳ ಶ್ರದ್ಧೆ ಭಕ್ತಿಯಿಂದ ಸೇರಿರುವಂತ ಎಲ್ಲ ಭಕ್ತರ ಪರವಾಗಿ ತುಂಬ ಹೃದಯದ ನಾನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಮಹಾಮಂಡಲೇಶ್ವರ ಆನಂದವನಂ ಜುನಾ ಅಖಂಡ ಸ್ವಾಮೀಜಿ ಇವರನ್ನ ನಮ್ಮೆಲ್ಲರ ಪರವಾಗಿ ಸೇರಿರುವಂತ ಎಲ್ಲ ಧರ್ಮಕ್ಷೇತ್ರದವರ ಎಲ್ಲ ಭಕ್ತರ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಭಕ್ತಿ ಶ್ರದ್ಧೆಯಿಂದ ನಾನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಸ್ವಾಮಿ ಅಯ್ಯಪ್ಪ ದಾಸ್ ಅವರನ್ನ ಸೇರಿರುವಂತ ಎಲ್ಲ ಭಕ್ತರ ಪರವಾಗಿ ಬಹಳ ಶ್ರದ್ಧೆ ಭಕ್ತಿಯಿಂದ ನಾನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಸ್ವಾಮಿ ವಿವೇಕಾನಂದ ಸರಸ್ವತಿ ಸ್ವಾಮೀಜಿ ಚಿನ್ಮಯ ಮಿಷನ್ ಇವರನ್ನ ಇಲ್ಲಿ ಸೇರಿರುವಂತ ಎಲ್ಲ ಭಕ್ತರ ಪರವಾಗಿ ಈ ಗ್ರಾಮದವರ ಪರವಾಗಿ ಎಲ್ಲ ಕ್ಷೇತ್ರದ ಪರವಾಗಿ ಭಕ್ತಿಯಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಅನೇಕ ಮಠಾಧಿಪತಿಗಳಿದ್ದಾರೆ. ಇಲ್ಲಿ ನಾನು ಎಲ್ಲರನ್ನ ಒಂದೇ ರೀತಿಯಲ್ಲಿ ಹೆಸರು ಹೇಳ್ತಾ ಇದ್ದೇನೆ, ನನಗೆ ಕ್ಷಮೆ ಕೊಡಬೇಕು, ಸಮಯದ ಅವಕಾಶ ಇದೆ, ಕ್ಷಮೆ ಕೇಳುತ್ತಾ ಸ್ವಾಮಿ ಪ್ರಜ್ಞಾನಂದ ತೀರ್ಪ ಫಾದರ್, ಸ್ವಾಮಿ ವೇದಾಮೃತ ಆನಂದಪುರಿ ಸ್ವಾಮೀಜಿ, ಸ್ವಾಮಿ ಬ್ರಹ್ಮಾನಂದಪುರಿ ಸ್ವಾಮೀಜಿ, ಸ್ವಾಮಿ ಕೃಷ್ಣ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ, ಅದೇ ರೀತಿ ಸ್ವಾಮಿ ಡಾಕ್ಟರ್ ಧರ್ಮಾನಂದ ಸ್ವಾಮೀಜಿ, ಸ್ವಾಮಿ ದೇವ ಚೈತ್ಯಾನಂದ ಆನಂದ ಸ್ವಾಮಿ ಸರಸ್ವತಿ ಸ್ವಾಮೀಜಿ, ಅದೇ ರೀತಿ ಸ್ವಾಮಿ ಪ್ರಣವ ಸ್ವರೂಪಾನಂದ ಸ್ವಾಮೀಜಿ, ಅದೇ ರೀತಿ ಸ್ವಾಮಿನಿ ವಿಷ್ಣುಪ್ರಿಯ ಆನಂದ ಪುರಿ ಸ್ವಾಮೀಜಿ, ಸ್ವಾಮಿನಿ ಶಿವಪ್ರಿಯಾನಂದ ಸರಸ್ವತಿ ಸ್ವಾಮೀಜಿ, ಸ್ವಾಮಿನಿ ಮೀರಾನಂದ ಪುರಿ ಸ್ವಾಮೀಜಿ, ಸ್ವಾಮಿ ಮಣಿಗಂಡಾನಂದ ಸರಸ್ವತಿ ಸ್ವಾಮೀಜಿ, ಸ್ವಾಮಿ ವಿಶ್ವಾನಂದ ಸರಸ್ವತಿ ಸ್ವಾಮೀಜಿ, ಸ್ವಾಮಿ ತತ್ವಾನಂದ ಸರಸ್ವತಿ ಸ್ವಾಮೀಜಿ, ಸ್ವಾಮಿ ವಿಜೇಂದ್ರಾನಂದ ಸರಸ್ವತಿ ಸ್ವಾಮೀಜಿ, ಸ್ವಾಮಿ ವಿಶ್ವಾನಂದ ಸರಸ್ವತಿ ಸ್ವಾಮೀಜಿ, ಸ್ವಾಮಿ ಶಿವವರ್ಧಮಾನಂದ ಸರಸ್ವತಿ ಸ್ವಾಮೀಜಿ, ಸ್ವಾಮಿ ವಿಶುದ್ಧಾನಂದ ಸರಸ್ವತಿ ಸ್ವಾಮೀಜಿ, ಅದೇ ರೀತಿ ಸ್ವಾಮಿ ದಿವ್ಯಾನಂದಪುರಿ ಸ್ವಾಮೀಜಿ, ಸ್ವಾಮಿ
ಚಿತ್ರಾನಂದ ಸರಸ್ವತಿ ಸ್ವಾಮೀಜಿ, ಶಿವಪ್ರಭಾನಂದ ಸರಸ್ವತಿ ಸ್ವಾಮೀಜಿ, ವೇದ್ಯಾಮೃತ ಚೈತನ್ಯಪರ ಸ್ವಾಮೀಜಿ, ಸ್ವಾಮಿ ಓಂ ಶಕ್ತಿ ಶ್ರೀ ದಕ್ಷಿಣಾಮೂರ್ತಿ ಸ್ವರೂಪಾನಂದ ಸ್ವಾಮೀಜಿ, ಸ್ವಾಮಿ ನಂದಾತ್ಮಾನಂದ ಸರಸ್ವತಿ ಸ್ವಾಮೀಜಿ, ಸ್ವಾಮಿ ಯೋಗಾನಂದಪುರಿ ಸ್ವಾಮೀಜಿ, ಸ್ವಾಮಿ ಆನಂದ ತೀರ್ಥರು ಸ್ವಾಮೀಜಿ, ಸಾಧು ವಿನೋದ್ ಸ್ವಾಮೀಜಿ, ಬ್ರಹ್ಮಚಾರಿಣಿ ದೀಸ ಚೈತನ್ಯ ಸ್ವಾಮೀಜಿ, ಅದೇ ರೀತಿ ಪರಮ ಪೂಜ್ಯ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಮಾನಿಲ, ಮಾಬಲ ಸ್ವಾಮೀಜಿ ಕಾಂಡಿಯೂರು ಮಠ, ವಿದ್ಯಾನಂದ ಸರಸ್ವತಿ ಓಂ ಶ್ರೀ ಮಠ, ಇವರೆಲ್ಲ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ಸ್ಥಿರವಾಗಿ ನಮಿಸುತ್ತಾ ಇಲ್ಲಿ ಸೇರಿರುವ ಎಲ್ಲ ಭಕ್ತರ ಪರವಾಗಿ, ತಾಲೂಕು ಸಮಿತಿಯ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸ್ಥಿರವಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನ ಬೇಡುತ್ತಾ ಸ್ಥಿರವಾಗಿ ನಾನು ಆಶೀರ್ವದಿಸುತ್ತಿದ್ದೇನೆ. ಅದೇ ರೀತಿ ಬಂಧುಗಳೇ, ಈ ಒಂದು ಗಡಿ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಈ ರೀತಿ ಆಗಬೇಕಿದ್ರೆ ನನ್ನ ತಾಲೂಕು ಸಮಿತಿ ಎಲ್ಲ ಇದನ್ನು ಮಾಡಿದ್ದು. ಈ ಗಡಿ ಭಾಗದಲ್ಲಿ ಮಾಡಿದ್ದು ತಾಲೂಕು ಸಮಿತಿ ಅಲ್ಲ, ಈ ಗಡಿ ಭಾಗದ ದುರ್ಗಾ ಪರಮೇಶ್ವರಿ ತಾಯಿಯ ಇಡೀ ಒಂದು ಕುಟುಂಬ ಈ ಗ್ರಾಮದವರು ಸೇರಿಕೊಂಡು, ಕಿನ್ಯ ಗ್ರಾಮ ಮತ್ತು ತಲಪಾಡಿ ಗ್ರಾಮದವರು. ಬಂಧುಗಳೇ, ನಿಮಗೆ ಗೊತ್ತಿರಲಿ, ಯಾವುದೇ ಕೇರಳದಿಂದ ನಾವಿಲ್ಲಿ ಬಂದು ನಾನು ಮಾಡಿದ್ದಲ್ಲ, ನನ್ನ ಈ ಸಮಿತಿ ಮಾಡಿದ್ದಲ್ಲ, ಇದೆಲ್ಲವನ್ನು ಮಾಡಿದ್ದು ತಾಯಿ ದುರ್ಗಾ ಪರಮೇಶ್ವರಿ ದೇವಿಯ ಭಕ್ತರು, ಈ ಗ್ರಾಮದವರು ಮಾಡಿದ್ದು. ಕಿನ್ಯ ಗ್ರಾಮ ಮತ್ತು ತಲಪಾಡಿ ಗ್ರಾಮದವರು, ಅವರಿಗೆ ಎಷ್ಟು ಅಭಿನಂದನೆ ಕೊಟ್ಟರು ಸಾಲದು. ಇಲ್ಲಿ ಸೇರಿರುವ ಎಲ್ಲ ಮಠಾಧಿಪತಿಗಳ ಪೂರ್ಣ ಆಶೀರ್ವಾದ ತಲಪಾಡಿ ಗ್ರಾಮ ಮತ್ತು ಕಿನ್ಯ ಗ್ರಾಮದವರಿಗೆ ಪೂರ್ಣವಾಗಿ ಲಭಿಸಲಿ. ನಮ್ಮೆಲ್ಲರನ್ನ ಇಷ್ಟು ವ್ಯವಸ್ಥೆ ಮಾಡಬೇಕಿದ್ರೆ ಇಲ್ಲಿ ನಾವು ಪರ್ಮಿಷನ್ ತೆಗಿಬೇಕಿದ್ರೆ ಇದೆಲ್ಲವನ್ನು ಮಾಡಿದ್ದು ಶ್ರೀರಾಮ ಭಜನಾ ಮಂದಿರ. ಇಲ್ಲೊಂದು ರಾಮನ ಭಜನಾ ಮಂದಿರ ಉಂಟು. ರಾಮನ ಭಜನಾ ಮಂದಿರದ ನೇತೃತ್ವದಲ್ಲಿ ತಲಪಾಡಿ ಮತ್ತು ಕಿನ್ಯ ಗ್ರಾಮದ ಎಲ್ಲ ಮುಖಂಡರು ಭಕ್ತರು ಸೇರಿಕೊಂಡು ಮಾಡಿದ್ದಾರೆ. ನಿಮಗೆ ಎಷ್ಟು ಅಭಿನಂದನೆ ಹೇಳಿರೋದು ಕಡಿಮೆಯೇ. ಸ್ವಾಮಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಅದೇ ರೀತಿ ಬಂಧುಗಳೇ, ನಾವಿಲ್ಲಿ 4:15 ಸೇರಿದ್ದೇವೆ. ಎಲ್ಲ ಧರ್ಮಕ್ಷೇತ್ರದ ಧರ್ಮಾಧಿಕಾರಿಗಳು, ಎಲ್ಲ ದೇವರ ಚಾಕಿರಿ ಮಾಡುವವರು, ಎಲ್ಲ ಮಾತೆಯರು, ಈ ಊರಿನ ಎಲ್ಲರೂ ಸೇರಿದ್ದೀರಿ. ಬೇರೆ ಬೇರೆ ಗ್ರಾಮದಿಂದ ಇಲ್ಲಿಗೆ ಬಂದಿದ್ದೀರಿ. ಬೇರೆ ಬೇರೆ ಧರ್ಮಕ್ಷೇತ್ರದವರು ಇಲ್ಲಿದ್ದೀರಿ. ನಿಮಗೆಲ್ಲರಿಗೂ ಪ್ರತ್ಯೇಕವಾಗಿ ಸ್ವಾಗತ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಿಮಗೆಲ್ಲರಿಗೂ ಇಲ್ಲಿ ನೆರೆದಿರುವ ಎಲ್ಲ ಸ್ವಾಮಿಗಳ ಪೂರ್ಣ ಆಶೀರ್ವಾದ ಇರಲಿ. ಕೇರಳದಲ್ಲಿ ಒಂದು ಗಾದೆ ಉಂಟು, ನಮ್ಮ ಹರ ಮುನಿದರೆ ಗುರು ಪೊರೆವರು, ಗುರು ಮುನಿದರೆ ಅರನು ನಮ್ಮನ್ನು ತೊರೆವನು. ಈಗಿರುವಾಗ ನಮಗೆ ಎಲ್ಲ ಸ್ವಾಮಿಗಳ ಆಶೀರ್ವಾದ ನಮಗೆ ಆಗಲಿ ಅಂತ ಹೇಳುತ್ತಾ, ಎಲ್ಲ ಧರ್ಮಕ್ಷೇತ್ರ, ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರ, ಮಠ ಮಂದಿರಗಳಿಂದ ಸ್ವಾಮಿಗಳ ಆಶೀರ್ವಾದ ಪಡೆಯಬೇಕಾಗಿ ಬಂದಿರುವ ಎಲ್ಲ ಭಕ್ತರಿಗೂ ತಾಲೂಕು ಸಮಿತಿಯ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಶಿರವಾಗಿ ನಮಿಸುತ್ತಾ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಮಾಧ್ಯಮದ ಮಿತ್ರರಿದ್ದಾರೆ, ಉಳ್ಳಾಲ ಆರಕ್ಷಕ ಠಾಣೆಯ ಎಲ್ಲ ಪೊಲೀಸ್ ಅಧಿಕಾರಿಗಳಿದ್ದಾರೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ನಿಮ್ಮನ್ನೆಲ್ಲರನ್ನು ಇಲ್ಲಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಮಾಧ್ಯಮದ ಮಿತ್ರರಿದ್ದಾರೆ. ಇದೆಲ್ಲವನ್ನ ಸಮಾಜಕ್ಕೆ ತಿಳಿಸಬೇಕಿದ್ರೆ ಮಾಧ್ಯಮದ ಮಿತ್ರರು ಬೇಕು. ಮಾಧ್ಯಮದ ಮಿತ್ರರು ಧರ್ಮ ಸಂದೇಶದ ಎಲ್ಲ ಸಂದೇಶವನ್ನ ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಅದೇ ರೀತಿ ಇಲ್ಲಿಯ ಟಾಲ್ಗೇಟ್ ಬಂಧುಗಳು ಎಲ್ಲ ಸಹಕಾರವನ್ನು ನೀಡಿದ್ದಾರೆ ಅಧಿಕಾರಿಗಳು, ಅವರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಸ್ವಾಗತವನ್ನು ಬಯಸುತ್ತಾ, ಪರೋಕ್ಷವಾಗಿ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದ ಎಲ್ಲರಿಗೂ ತಲೆಬಾಗಿ ನಿಮ್ಮನ್ನು ಸ್ವಾಗತಿಸುವ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಕೊಡ್ತಿದ್ದೇನೆ. ಹರಿ ಓಂ, ಜೈ ಶ್ರೀರಾಮ್, ಜೈ ಭಾರತಾಂಬ. ಬೇರೆ ಬೇರೆ ಕ್ಷೇತ್ರದಿಂದ ತಂತ್ರಿಗಳೆಲ್ಲ ಬಂದಿದ್ದಾರೆ. ಅದರಲ್ಲಿ ನನಗೆ ಈಗ ಗೊತ್ತಾದದ್ದು ಕುಂಟಾರ ತಂತ್ರಿಗಳು ಸಹ ಇದ್ದಾರೆ. ಅವರನ್ನ ಎಲ್ಲ ತಂತ್ರಿ ವರಿಯರನ್ನ ಸ್ವಾಮಿಗಳು ವಂದನೆಗಳು. ಕೃಷ್ಣ ಶ್ರೀಪುರಬ್ರಿ ಗತಿ ಸಾಕ್ಷಾತ್ ನಾರಾಯಣ ಅಂತ ಹೇಳ್ತೇವೆ. ನಾರಾಯಣ ಸ್ವರೂಪರಾದಂಥ ಎಲ್ಲ ಯತಿಗಳಿಗೆ ಒಂದಿಷ್ಟ ಇದೀಗ ಕಾರ್ಯಕ್ರಮದ ಔಪಚಾರಿಕ ಉದ್ಘಾಟನೆಯನ್ನ ದೀಪ ಪ್ರಜ್ವಲನ ಮುಖಾಂತರ ನಡೆಸಿಕೊಳ್ಬೇಕಾಗಿ ಪರಮಪೂಜ್ಯ ಬೆಳನೀರು ಮಠಾಧೀಶರಾದಂಥ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರನ್ನ ಎಲ್ಲ ಸ್ಥಿತಿಯಲ್ಲಿ ಇದೀಗ ದೀಪ ಪ್ರಜ್ವಲನ ಮೂಲಕ ಈ ಕಾರ್ಯಕ್ರಮದ ಔಪಚಾರಿಕ ಉದ್ಘಾಟನೆ. ಪರಮಪೂಜ್ಯ ದೀಪಂ ಕರೋತಿ ಕಲ್ಯಾಣ ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿ ವಿನಾಶಾನಂ ದೀಪಂ ಜ್ಯೋತಿರಮಾಂತಿದೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿ
ಮಠಾಧೀಶರಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಧರ್ಮ ಸಂದೇಶವನ್ನು ನೋಡಿ ಉದ್ಘಾಟನೆಯ ಸಂದೇಶವನ್ನು ನೀಡಬೇಕಾಗಿ ಪಾದಪದ್ಮಗಳಲ್ಲಿ ವಿಚಾರ. ಕನಕಭೂಷಣ ಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ. ಮಾರ್ಗದರ್ಶಕ ಮಂಡಳಿ ಕೇರಳ ಇದರ ಆಭಿಮುಖ್ಯದಲ್ಲಿ ಧರ್ಮ ಸಂದೇಶ ಯಾತ್ರೆ ನಾಳೆ ಅಕ್ಟೋಬರ್ 7ರಂದು ಕಾಸರಗೋಡಿನಿಂದ ಹೊರಟು ಅಕ್ಟೋಬರ್ 21ಕ್ಕೆ ನಮ್ಮ ರಾಜಧಾನಿ ತಿರುವನಂತಪುರದಲ್ಲಿ ಕೊನೆಗೊಳ್ಳುವಂತಹ ಯಾತ್ರೆ. ಅದರ ಪೂರ್ವಭಾವಿಯಾಗಿ ಇವತ್ತು ಕುದ್ರೋಳಿ ದೇವಸ್ಥಾನದಿಂದ ಆ ಧರ್ಮದ ಜ್ಯೋತಿಯೊಂದಿಗೆ ಇದಕ್ಕೊಂದು ವಿದ್ಯುಕ್ತವಾದಂತಹ ಒಂದು ಚಾಲನೆ ಇವತ್ತಿಲ್ಲಿ ದೊರೀತಾ ಇದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ನಮ್ಮ ಹಿಂದೂ ಸಮಾಜ ಎದುರಿಸ್ತಾ ಇರುವಂತಹ ಹಲವಷ್ಟು ಸಮಸ್ಯೆಗಳು, ಹಲವಷ್ಟು ಗೊಂದಲಗಳು, ಸಮಾಜದೊಳಗಿರುವಂತಹ ಗೊಂದಲಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವ ಜನತೆ ಧರ್ಮದ ಸಂದೇಶಗಳು ಇದರಿಂದ ವಿಮುಖವಾಗ್ತಿರುವಂತಹ ಈ ಸಂದರ್ಭದಲ್ಲಿ ಸಂತರೆಲ್ಲ ಕೂಡಿಕೊಂಡು ಸಂತರ ಒಂದು ಮಾರ್ಗದರ್ಶನದಲ್ಲಿ, ಸಂತರ ಒಂದು ನೇತೃತ್ವದಲ್ಲಿ ನಡೆಯುವಂತಹ ಈ ಯಾತ್ರೆಗೆ ಬಹಳಷ್ಟು ಈ ಸಂದರ್ಭದಲ್ಲಿ ಪ್ರಸಕ್ತಿ ಇದೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಈ ತಲಪಾಡಿಯ ಈ ಗಡಿ ಪ್ರದೇಶದಲ್ಲಿ ಈ ಯಾತ್ರೆಗೆ ಸ್ವಾಗತ ದೊರೀತಾ ಇದೆ. ಒಬ್ಬ ಹಿಂದೂ ಆಗಿ ಜನಿಸಿದ ನಂತರ ಅವನ ಜೀವನ ಪರ್ಯಂತ ಧರ್ಮಕ್ಕೆ ಬದ್ಧನಾಗಿರಬೇಕು ಮತ್ತು ಧರ್ಮದ ಆಚರಣೆಯನ್ನು ಮಾಡಬೇಕು ಅನ್ನೋದು ಸರ್ವವಿದಿತ. ಸ್ವಧರ್ಮೇ ನಿರಾಂಶಯ ಅಂತ ಭಗವದ್ಗೀತೆಯಲ್ಲಿ ಹೇಳಿದರು. ಹಾಗಿರುವಾಗ ಇವತ್ತು ಈ ಗಡಿ ಪ್ರದೇಶದಲ್ಲಿ ಈ ಯಾತ್ರೆ ಕಾಸರಗೋಡಿಗೆ ಪ್ರವೇಶಿಸ್ತಾ ಇದೆ. ಒಂದರ್ಥದಲ್ಲಿ ನಾವೆಲ್ಲ ಹಿಂದುತ್ವ ಅನ್ನೋ ಒಂದು ಭಾವನೆಯನ್ನು ಪಕ್ಷದ ಗಡಿ ದಾಟಿ, ಭಾಷೆಯ ಗಡಿ ದಾಟಿ, ಜಾತಿಯ ಗಡಿ ದಾಟಿ ನಾವು ಅದನ್ನು ಅಪ್ಪಿಕೊಳ್ಳಬೇಕು ಅನ್ನೋದು ಇದರ ಸಂದೇಶ. ನಾವೆಲ್ಲ ಹಿಂದೂಗಳು ಯಾವುದೇ ರೀತಿಯ ನಿಲುವನ್ನು ಕೂಡ ಹೊಂದಿರಬಹುದು, ಪಕ್ಷದಲ್ಲಿ ಯಾವುದೇ ರೀತಿಯ ನಿಲುವನ್ನು ಹೊಂದಿರಬಹುದು, ಅಥವಾ ಯಾವುದೇ ಸಮುದಾಯಕ್ಕೆ ಸೇರಿದವರಾಗಿರ್ಬೋದು, ಅಥವಾ ಯಾವುದೇ ಭಾಷೆಯನ್ನು ಆಡುವವರೇ ಆಗಿರ್ಬೋದು. ಆದರೆ ಒಟ್ಟಿನಲ್ಲಿ ನಾವೆಲ್ಲ ಹಿಂದೂ ಅನ್ನೋಂಥ ಒಂದು ಭಾವನೆ ನಮ್ಮಲ್ಲಿ ಮೂಡಿದರೆ, ಆ ಧರ್ಮದ ಬಗ್ಗೆ ಬದ್ಧತೆ ಮೂಡಿದರೆ ಖಂಡಿತವಾಗಿಯೂ ಧರ್ಮದಲ್ಲಿ ಉಂಟಾಗುವಂತಹ ಗೊಂದಲಗಳಿಗೆ ಅಥವಾ ಉಂಟಾಗುವಂಥ ಸಮಸ್ಯೆಗಳಿಗೆ ಶಾಶ್ವತವಾದಂಥ ಪರಿಹಾರ ದೊರಕಬಹುದು. ಆ ನಿಟ್ಟಿನಲ್ಲಿ ಇವತ್ತು ಕೇರಳದ ಸಂತರೆಲ್ಲ ಸೇರಿಕೊಂಡು ಮಾಡುವಂತಹ ಈ ಧರ್ಮ ಸಂದೇಶ ಯಾತ್ರೆ, ಸಂತ ಅನ್ನುವ ಪದಕ್ಕೆ ಸಮಾಜಕ್ಕೆ ಧಾರ್ಮಿಕವಾಗಿ ನಾಯಕತ್ವ ನೀಡುವಂತಹ ಒಂದು ಅತ್ಯುತ್ತಮ ಅವಕಾಶ ಸಂತರಿಗಿದೆ. ಹಾಗಿರುವಾಗ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ಇವತ್ತು ಸಂತರ ನೇತೃತ್ವದಲ್ಲಿ, ಸಂತರ ಮುಂದಾಳತ್ವದಲ್ಲಿ ಈ ಯಾತ್ರೆ ಇವತ್ತು ಕೇರಳದಾದ್ಯಂತ ಒಂದು ರೀತಿಯಲ್ಲಿ ಧರ್ಮ ಜಾಗೃತಿ ಉಂಟು ಮಾಡಲಿಕ್ಕೆ ಧರ್ಮ ಸಂದೇಶ ಯಾತ್ರೆ ಅನ್ನುವಂಥ ಒಂದು ಅಭಿಧಾನದೊಂದಿಗೆ ಇವತ್ತು ನಡೀತಾ ಇದೆ. ಖಂಡಿತವಾಗಿಯೂ ನಮಗೆ ಆ ರೀತಿಯಾದಂಥ ಒಂದು ವಿಶ್ವಾಸ ಇದೆ. ಹಿಂದೂ ಧರ್ಮದಲ್ಲಿ ಮತ್ತೆ ಉದ್ದೀಪನ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಅದಕ್ಕಾಗಿ ನಾವು ನಂಬಿದಂತಹ ಎಲ್ಲ ದೇವರುಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇವತ್ತು ಇಲ್ಲಿಂದ ಮೊದಲುಗೊಂಡು ನಾಳೆಯಿಂದ ಕಾಸರಗೋಡು ಜಿಲ್ಲೆಯಿಂದ ಪ್ರಾರಂಭಗೊಳ್ಳುವಂತಹ ಯಾತ್ರೆ ಅತ್ಯಂತ ಯಶಸ್ವಿಯಾಗಲಿ ಮತ್ತು ಅದರಿಂದಾಗಿ ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಆಗಲಿ ಅನ್ನುವಂತಹ ಒಂದು ಹಾರೈಕೆಯನ್ನು ಕೂಡ ಈ ಸಂದರ್ಭದಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಬಹಳ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ತಲಪಾಡಿ ಮತ್ತು ಕಿನ್ಯ ಗ್ರಾಮಸ್ಥರು ಮತ್ತು ಶ್ರೀರಾಮ ಭಜನಾ ಮಂದಿರದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಿರೂಪಿಸಿದ್ದೀರಾ. ಕೆಲವೊಂದು ಕಾರಣಗಳಿಂದ ಇಲ್ಲಿ ಕಾರ್ಯಕ್ರಮ ಆಗುವುದು ಸ್ವಲ್ಪ ತಡ ಆಯಿತು, ಕೆಲವು ಕಾರಣಗಳಿಂದ ಆ ರೀತಿ ಆಗ್ತದೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಇಷ್ಟು ಜನಗಳು ಸೇರಿಕೊಂಡು, ನಮ್ಮ ಧರ್ಮ ಬಾಂಧವರು ಸೇರಿಕೊಂಡು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನೆರೆದಿದ್ದೀರಾ ಅಂದರೆ ಖಂಡಿತವಾಗಿ ನಮಗೆ ಬಹಳಷ್ಟು ಸಂತೋಷ ಆಗ್ತದೆ ಮತ್ತು ಒಂದು ರೀತಿಯಂತಹ ಆಶಾಭಾವನೆ ಮೂಡುತ್ತದೆ. ಅದಕ್ಕಾಗಿ ಇದಕ್ಕೆ ಶ್ರಮಿಸಿದಂತಹ ತಲಪಾಡಿ ಕಿನ್ಯ ಗ್ರಾಮಸ್ಥರನ್ನು, ಶ್ರೀರಾಮ ಭಜನಾ ಮಂದಿರದ ಎಲ್ಲ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ಈ ಯಾತ್ರೆಗೆ ಬಹಳಷ್ಟು ಶ್ರಮಿಸ್ತಾ ಇರುವಂತಹ ಇದರ ಅಧ್ಯಕ್ಷರಾದಂತಹ ಶ್ರೀ ಚಿದಾನಂದ ಸ್ವಾಮೀಜಿಯವರು, ಅಂತೆಯೇ ಇದರ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಜಿಲ್ಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಶ್ರೀ ಸತ್ಸ್ವರೂಪಾನಂದ ಸ್ವಾಮೀಜಿಯವರು, ನಮ್ಮವರೇ ಆದಂತಹ ಕಾಸರಗೋಡಿನಲ್ಲಿ ಧಾರ್ಮಿಕ ಪ್ರಕ್ರಿಯೆಗಳನ್ನು ನಡೆಸ್ತಾ ಇರುವಂತಹ
ಚಿನ್ಮಯ ಶ್ರೀಗಳು, ಕೊಂಡೇವರು ಶ್ರೀಗಳು, ಎಲ್ಲ ಶ್ರೀಗಳು ಕೂಡ ಬಂದು ಇಲ್ಲಿ ನೆರೆದಿದ್ದೀರಾ. ನಮಗೆಲ್ಲರಿಗೂ ನಮ್ಮ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಬಂದಂಥ ಎಲ್ಲ ಧರ್ಮ ಬಾಂಧವರಿಗೆ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡಲಿ, ಧರ್ಮಕ್ಕೆ ಜಯವಾಗಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ഇവിടെ ഒത്തുചേർന്ന എല്ലാ സന്യാസി ശ്രേഷ്ഠരുടെയും പാദങ്ങളിൽ ഓം നമോ നാരായണായ പൂർവകമായ നമസ്കാരം. മറ്റെല്ലാ സജ്ജനങ്ങൾക്കും നമസ്തേ. നാളെ മുതൽ 21-ാം തീയതി കൂടിയുള്ള 2 ആഴ്ചക്കാലം കേരളത്തിലെ എല്ലാ ജില്ലകളിലൂടെയും കടന്നു പോകുന്ന മാർഗദർശക മണ്ഡലത്തിൻ്റെ ആഭിമുഖ്യത്തിലുള്ള ധർമ്മ സന്ദേശ യാത്രയ്ക്ക് കേരളത്തിൽ ആദ്യമായുള്ള സ്വീകരണ യോഗത്തിലാണ് നമ്മളെല്ലാം ഒത്തുകൂടിയിട്ടുള്ളത്. ശ്രീനാരായണ ഗുരുദേവൻ പ്രതിഷ്ഠിച്ച ക്ഷേത്രങ്ങളിൽ ഏറ്റവും വടക്ക് ഭാഗത്തുള്ള മംഗലാപുരം കുദ്രോളി ഗോകർണനാഥേശ്വര ക്ഷേത്രത്തിൽ നിന്ന് ആരംഭിച്ചു ഒരു ജ്യോതി പ്രയാണം. അത് എല്ലാ ജില്ലകളിലും ഹിന്ദു നേതൃ സമ്മേളനവും പൊതുസമ്മേളനവുമായിട്ട് 21-ാം തീയതി തിരുവനന്തപുരത്ത് സമാപിക്കുകയാണ്. എന്താണ് ഈ ഒരു സന്ദർഭത്തിൽ ഇത്തരമൊരു യാത്ര? എന്തിനാണ് സന്യാസിമാർ ഇങ്ങനെയൊരു യാത്രയിൽ ഒത്തുചേരുന്നത്? സുദീർഘമായൊരു ഭാഷണത്തിന് ഇപ്പോൾ മുതിരുന്നില്ല, അല്പമാത്രം പറയട്ടെ. നമ്മുടെ സമാജം നേരിടുന്ന പ്രശ്നങ്ങളെക്കുറിച്ച് പറഞ്ഞാൽ അതിനറ്റമില്ല. സനാതന ധർമ്മ വ്യവസ്ഥ അഭിമുഖീകരിക്കുന്ന പ്രശ്നങ്ങൾ എണ്ണി പറയാൻ നിന്നാൽ അവസാനിക്കുന്നതല്ല. പക്ഷെ പ്രശ്നങ്ങളെക്കുറിച്ച് പറയുന്നതിൽ ഒരർത്ഥവും ഇല്ല. പ്രായോഗികമായി എന്താണ് പരിഹാരം എന്ന് സമാജത്തെ ബോധിപ്പിക്കണം. ആ പരിഹാര നിർദ്ദേശങ്ങൾ ഇന്ന് എല്ലാ സന്യാസിമാരും സമൂഹത്തിൽ ചെയ്തുകൊണ്ടിരിക്കുന്നുണ്ട്. സന്യാസിമാർ മാത്രമല്ല, യോഗവിദ്യ പഠിപ്പിക്കുന്നവർ, വേദം പഠിപ്പിക്കുന്നവർ, തന്ത്രവും പൂജയും പഠിപ്പിക്കുന്നവർ, വാസ്തുവും ജ്യോതിഷവും പഠിപ്പിക്കുന്നവർ, അങ്ങനെയുള്ള ആചാര്യന്മാരൊക്കെ തന്നെ വർത്തമാനകാലത്തിൽ ധർമ്മജാഗരണത്തിന് വേണ്ട സന്ദേശം നൽകിക്കൊണ്ടിരിക്കുന്നുണ്ട്. എന്നാൽ എല്ലാവരും ഒത്തൊരുമിച്ച് കേരളത്തിലെ മാർഗദർശക മണ്ഡലത്തിൻ്റെ ആഭിമുഖ്യത്തിൽ കേരളത്തിലെ എല്ലാ സന്യാസി മഠങ്ങളിൽ നിന്നും ആചാര്യന്മാർ, മഠാധിപതിമാർ ഒത്തുചേർന്ന് ഈ ഒരു യാത്ര നടത്തുകയാണ്. ഇത് വലിയൊരു പ്രസക്തിയാണ് അതിനുള്ളത്. എല്ലാവരും ഒത്തൊരുമിച്ച്, ആരും തന്നെ വിട്ടുനിൽക്കാതെ എല്ലാ മഠാധിപതിമാരും എല്ലാ മഠങ്ങളുടെ ആചാര്യന്മാരും ഒത്തൊരുമിച്ച് സമാജവുമായി സംവദിക്കുകയാണ്. ഇന്ന് മയക്കുമരുന്നുകളെ കൊണ്ട്, കുടുംബഛിദ്രങ്ങളെ കൊണ്ട്, വിവാഹമോചനങ്ങളെ കൊണ്ട് പൊറുതിമുട്ടുന്ന കാലഘട്ടം. നമ്മുടെ സമാജത്തിലെ അജ്ഞാനം മുതലെടുത്തുകൊണ്ട് പലതരത്തിൽ നവീനങ്ങളായ മാർഗങ്ങളെ സ്വീകരിച്ചുകൊണ്ട് മതപരിവർത്തനങ്ങൾ അനുസ്യൂതം നടക്കുന്ന കാലഘട്ടം. മതപരിവർത്തനത്തിൻ്റെ രീതി പഴയ രീതികളല്ല.
പ്രേമമെന്ന കൊരുക്കിൽപ്പെടുത്തി മതപരിവർത്തനം അനുസ്യൂതം നടക്കുകയാണ്. മറ്റൊരു ഭാഗത്ത് സാമ്പത്തികമായി വ്യാവസായികമായി മുന്നോട്ട് പോകണമെന്നുള്ള സന്ദേശം എങ്ങനെയൊക്കെയോ നമുക്ക് കൈമോശം വരികയാണ്. ഇങ്ങനെ അനവധിയായിരിക്കുന്ന പ്രശ്നങ്ങളുടെ കാരണം അന്വേഷിച്ചാൽ നമുക്ക് മനസ്സിലാക്കാൻ സാധിക്കും, ധർമ്മം പുലരുന്നത് ആചാരങ്ങളാലാണ്. ആചാരപ്രഭവോ ധർമ്മ അഥവാ ആചാര പരമോ ധർമ്മ എന്നൊക്കെ ഭഗവാൻ വേദവ്യാസൻ പറഞ്ഞു വെച്ചു. നമ്മുടെ ഗൃഹങ്ങളിൽ നിന്ന് ഇന്ന് ആചാരങ്ങൾ അകലുകയാണ്. പഞ്ചമഹായജ്ഞങ്ങൾ പോകട്ടെ, നിത്യം സന്ധ്യാസമയത്ത് ഒത്തുചേർന്നുള്ള പ്രാർത്ഥനകൾ പോലും ഇന്നില്ലാതായിക്കൊണ്ടിരിക്കുന്നു. ശാസ്ത്ര സ്വാധ്യായം എങ്ങോ വിട്ടകലുന്നു. നമുക്ക് തന്നെ വ്യക്തിപരമായിട്ട് പറയാം, നമ്മുടെ കഴിവിൻ്റെ പരമാവധി ലോകം മുഴുവൻ പ്രവർത്തിക്കുന്നുണ്ട്. ലോകത്തിൻ്റെ വിവിധ രാജ്യങ്ങളിൽ നേരിട്ട് പോയും മറ്റും സനാതനധർമ്മ പ്രചരണ പ്രവർത്തനങ്ങൾ ചെയ്തുകൊണ്ടിരിക്കുന്നുണ്ട്. പക്ഷെ അതിൻ്റെയൊക്കെ കേന്ദ്രസ്ഥാനം കോഴിക്കോട് ജില്ലയിൽ കൊളത്തൂർ എന്നുള്ള ഗ്രാമമാണ്. അവിടെ മാത്രം ഒരു വർഷം 100-ലധികം പെൺകുട്ടികളെയാണ് കൊണ്ടുവരുന്നത് മതം മാറ്റ കേന്ദ്രങ്ങളിൽ നിന്ന്. മതം മാറ്റ കേന്ദ്രങ്ങളിലേക്ക് കൊണ്ടുപോകുന്ന വഴിയിൽ നിന്ന്, അഥവാ നമുക്കിവിടെ പറയാൻ കൊള്ളാത്ത പല ശാരീരിക പീഡനങ്ങൾ ഏറ്റുവാങ്ങിയ ശേഷം അവരോട് സംസാരിക്കുന്ന സമയത്ത് അവർക്ക് ഈ ലോകത്തിലുള്ള എല്ലാ വിഷയങ്ങളും അറിയാം. സിനിമയെക്കുറിച്ചോ നാടകത്തെക്കുറിച്ചോ സ്പോർട്സിനെ കുറിച്ചോ എന്തിനെക്കുറിച്ച് ചോദിച്ചാലും അവർക്കറിയാം. പക്ഷേ നമ്മുടെ ധർമ്മത്തെക്കുറിച്ച്, ആചരണങ്ങളെക്കുറിച്ച്, ശാസ്ത്രങ്ങളെക്കുറിച്ച്, മഹാത്മാക്കളെക്കുറിച്ച് എന്ത് ചോദിച്ചാലും മറുപടി ഒന്നാണ്, അറിയില്ല, അറിയില്ല, അറിയില്ല. ഇതിനാരാണ് കുറ്റക്കാരൻ? നമ്മുടെ മക്കളല്ല, നമ്മുടെ സമാജമാണ്. അമ്മയാണ്, അച്ഛനാണ്. കുടുംബ വ്യവസ്ഥയിൽ വന്ന ഛിദ്രതയാണ്. ഒന്ന് മാത്രം നമ്മൾ ഓർമ്മിക്കണം, ഈ ലോകത്തിൽ വ്യത്യസ്ത രാജ്യങ്ങളിൽ നിലനിന്ന പ്രാചീന സംസ്കാരങ്ങൾ മതാധിഷ്ഠിത സാമ്രാജ്യത്വ ശക്തികളാൽ നശിപ്പിക്കപ്പെട്ട സമയത്ത് ഈ ഭാരതം, ഈ സനാതനധർമ്മം നശിക്കാതെ നിലകൊണ്ടു എന്ന് മാത്രമല്ല, അത് പ്രകാശപൂർണമായി നിലകൊണ്ടു. എങ്ങനെയെന്ന് അന്വേഷിക്കുമ്പോൾ നമുക്ക് മനസ്സിലാവും, നമ്മുടെ സവിശേഷമായ കുടുംബ സങ്കല്പം അതാണ് അതിൻ്റെ കാരണം. നമ്മുടെ കുടുംബ മഹിമ കൊണ്ടാണ് ഈ ധർമ്മം പുലർന്നത്. ഇവിടെയാണ് ഈ ധർമ്മ സന്ദേശ യാത്ര അതിൻ്റെ പ്രസക്തി, പ്രാധാന്യം വരുന്നത്. ശക്തമായ കുടുംബം, ആചാരനിഷ്ഠയുള്ള കുടുംബം, ശാസ്ത്രബോധമുള്ള കുടുംബം, സാമ്പത്തികമായി ഉയരണം എന്ന സങ്കല്പത്തോടു കൂടിയ കുടുംബം. ഇത്തരമൊരു കുടുംബത്തിൻ്റെ നിർമ്മിതിക്ക് ഉതകുന്ന സന്ദേശങ്ങൾ സന്യാസിമാർ മൊത്തത്തിൽ നൽകുന്ന സമയത്ത്, എല്ലാ മഠാധിപതിമാരും ഒന്നിച്ചു നൽകുന്ന സമയത്ത് തീർച്ചയായിട്ടും അത് നമ്മുടെ സമാജത്തിൽ ഒരു സ്പന്ദനമുണ്ടാക്കും. പ്രത്യേകിച്ച് ഇന്നത്തെ കാലഘട്ടത്തിൽ ലോകം മുഴുവൻ പ്രതീക്ഷാ നിർഭരമായ മനസ്സോടുകൂടി ഭാരതത്തിലേക്ക് ഉറ്റുനോക്കുന്ന കാലഘട്ടത്തിലാണ് നമ്മൾ ജീവിക്കുന്നത്. സാമ്പത്തികമായിട്ടും സൈനികമായിട്ടും വ്യാവസായികമായിട്ടും ലോകത്തിൻ്റെ നെറുകയിലേക്ക് ഭാരതം ഉയർന്നുകൊണ്ടിരിക്കുന്ന കാലഘട്ടത്തിലാണ് നമ്മൾ ജീവിക്കുന്നത്. ഈ സമയത്ത് എന്താണ് ഋഷീശ്വരന്മാർ നമുക്ക് തന്ന മഹത്വപൂർണമായ സന്ദേശം? അതിൻ്റെ ശാസ്ത്രീയത എന്താണ്? അതിൻ്റെ യുക്തിഭദ്രത എന്താണ്? ഇത് ബോധിപ്പിക്കാൻ നമുക്ക് കഴിയണം. ഒരു യാത്ര കൊണ്ട് സാധിക്കുകയോ? ഇല്ല. പക്ഷെ ചില ചൂണ്ടിക്കാണിക്കലുകൾക്ക് സാധിക്കും. ആ ചൂണ്ടിക്കാണിക്കലുകളാണ് ഈ യാത്രയിൽ നാളെ മുതൽ 14 ജില്ലകളിൽ സംഭവിക്കാൻ പോകുന്നത്. അതിൻ്റെ ആരംഭത്തിൽ ഇത്രയും ഭക്തി നിർഭരമായൊരു സ്വീകരണം ഈ തലപ്പാടി പ്രദേശത്ത്, പ്രത്യേകിച്ച് ഇവിടുത്തെ ക്ഷേത്രങ്ങളുടെ, ഇവിടുത്തെ ഭജന മഠങ്ങളുടെ ഒക്കെ ചേർച്ചയോടുകൂടി ഒത്തൊരുമിച്ച്, അതുപോലെ ഈ പ്രദേശത്ത് ആധ്യാത്മിക കേന്ദ്രങ്ങളായി അങ്ങേയറ്റം പ്രവർത്തിക്കുന്ന ഇടനീർ മഠത്തിൻ്റെയും അതുപോലെ യോഗാനന്ദ സരസ്വതി സ്വാമികളുടെയും
ഒക്കെ നേതൃത്വത്തിൽ, അതുപോലെ മംഗലാപുരത്തു നിന്ന് ഇങ്ങോട്ട് വന്ന വിവിധ മഠാധിപതി സ്വാമിമാരുടെ ഒക്കെ സാന്നിധ്യത്തിൽ ഇങ്ങനെയൊരു സ്വീകരണം വലിയ വലിയ സന്തോഷകരമാണ്. അതിന് കേരളത്തിലുള്ള മാർഗദർശക് മണ്ഡലവുമായി ബന്ധപ്പെട്ട എല്ലാ സന്യാസിമാരും നിസ്സംശയം പറയാം കൃതജ്ഞതാബദ്ധരാണ്. ഇത് മുന്നോട്ടുള്ള യാത്രയുടെ വലിയൊരു സൂചകമാണ്. ആ നിലയ്ക്ക് അങ്ങേയറ്റം സന്തോഷം. എല്ലാവരുടെയും ഈ മാർഗദർശക മണ്ഡലത്തിൻ്റെ പേരിൽ എല്ലാവരുടെയും ഹാർദമായ സന്തോഷം ഇവിടെ രേഖപ്പെടുത്തുകയാണ്. നിങ്ങളെല്ലാവരും നാളെ കാസർഗോഡ് നടക്കുന്ന പൊതുസമ്മേളനത്തിൽ വന്ന് പങ്കുചേരണമേ എന്നുകൂടി ഈ സന്ദർഭത്തിൽ പറഞ്ഞ് കൂടുതൽ ദീർഘിപ്പിക്കാതെ ഈ വാക്കുകൾ ഉപസംഹരിക്കട്ടെ. വളരെ വളരെ സന്തോഷം. ഒരിക്കൽ കൂടി എല്ലാ സന്യാസി ശ്രേഷ്ഠരുടെയും ಪಾದങ്ങളിൽ ಓಂ ನಮೋ ನಾರಾಯಣಾಯ ಪೂರ್ವಕಂ ನಮಸ್ಕಾರ. ನಮ್ಮ ಈ ದಿನ ಧರ್ಮ ಸಂದೇಶ ಯಾತ್ರೆಯಲ್ಲಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಮಿಜೋರಾಂ ರಾಜ್ಯದ ಮಾಜಿ ರಾಜ್ಯಪಾಲರಾಗಿದ್ದ ಕುಮ್ಮನಂ ರಾಜಶೇಖರನ್ ಸರ್ ಅವರು ಇದ್ದರೆ ಅವರ ಉಪಸ್ಥಿತಿಯನ್ನು ಗೌರವಿತವಾಗಿ ಗಮನಿಸ್ತೇವೆ. ಅದೇ ರೀತಿಯಲ್ಲಿ ಕ್ಷೇತ್ರ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ವೆಲ್ಲಪಳ್ಳಿ ಕೃಷ್ಣ ನಂಬೂದಿರಿ ಅವರು ಕೂಡ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿ ಎಲ್ಲ ಹಿರಿಯರ ಉಪಸ್ಥಿತಿಯನ್ನು ಗೌರವಿಸಿದ ಕಾರ್ಯಕ್ರಮದಲ್ಲಿ ಮುಂದೆ ನಮ್ಮ ಈ ಭಾಗದಲ್ಲಿ ಧರ್ಮದ ಒಂದು ಜಾಗೃತಿಯನ್ನು ಮೂಡಿಸುತ್ತಿರತಕ್ಕಂತಹ ಕೊಂಡೂರು ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೂರು ಮಠದ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಪದವನ್ನು ವಂದಿಸಿದವರನ್ನು ಬೇಡಿಕೊಳ್ತಾ ಇದ್ದಾರೆ. ಕೇರಳ ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಇಡೀ ಕೇರಳ ರಾಜ್ಯದ ಸಂತರುಗಳೆಲ್ಲ ಸೇರಿದಂತಹ ಮಾರ್ಗದರ್ಶಕ ಮಂಡಲದ ನೇತೃತ್ವದಲ್ಲಿ ನಡೆಯುವಂತಹ ಧರ್ಮ ಸಂದೇಶ ಯಾತ್ರೆಯ ಕರ್ನಾಟಕದಿಂದ ಕೇರಳಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಎಲ್ಲ ಸಂತರನ್ನ ಸ್ವಾಗತಿಸುವಂತಹ ಸಲುವಾಗಿ ತಲಪಾಡಿ ಕಿನ್ಯ ಗ್ರಾಮಸ್ಥರು ಹಾಗೆ ಶ್ರೀರಾಮ ಭಜನಾ ಮಂದಿರದ ನೇತೃತ್ವದಲ್ಲಿ ಬಹಳ ದೊಡ್ಡ ವ್ಯವಸ್ಥೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತಾ ಇದೆ. ನಮ್ಮ ಸನಾತನ ಹಿಂದೂ ಧರ್ಮಕ್ಕಿರುವಂತಹ ಸವಾಲುಗಳ ಬಗ್ಗೆ, ಎದುರಿಸಿರುವಂತಹ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಚಿದಾನಂದಪುರಿ ಸ್ವಾಮಿಗಳವರು ಬಹಳ ಅರ್ಥಬದ್ಧವಾಗಿ ವಿವರಿಸಿದ್ದಾರೆ. ಹಾಗೆ ಶ್ರೀಮದ್ ಎಳನೀರು ಮಠದ ಪೂಜ್ಯರು ಧರ್ಮದ ದಾರಿಯಲ್ಲಿ ಮುನ್ನಡೆಯುವಂತಹ ಅನಿವಾರ್ಯತೆ ಬಗ್ಗೆಯೂ ವಿಶದವಾಗಿ ಹೇಳಿದ್ದಾರೆ. ನಾವು ಅತ್ಯಂತ ಶ್ರೇಷ್ಠವಾದಂತಹ ಇಡೀ ಜಗತ್ತಿಗೆ ದೇವರ ಕೋಣೆ ಅಂತ ಇರುವಂತಹ ಭಾರತದ ಈ ಪುಣ್ಯದ ನೆಲದಲ್ಲಿ ಈ ಧರ್ಮದ ಹೊಸರಾಗಿರುವಂತಹ ನೀರಾಗಿರುವಂತಹ ಭಾರತೀಯ ಸಂಸ್ಕೃತಿಯ ಈ ಸನಾತನ ಧರ್ಮದ ಅನುಯಾಯಿಗಳು ನಾವು ಅನೇಕ ಸವಾಲುಗಳನ್ನು ಎದುರಿಸುವುದು ನಾವೆಲ್ಲ ತಿಳಿದವರೇ. ಒಂದು ಕೆರೆಯಲ್ಲಿರುವಂತಹ ನೀರು ಬತ್ತಿ ಹೋದರೆ ಅದನ್ನ ಆಶ್ರಯಿಸಿರುವಂತಹ ಅನೇಕ ಜೀವರಾಶಿಗಳಲ್ಲಿ ಕೆಲವೊಮ್ಮೆ ಹುಳುಗಳು ರೆಕ್ಕೆ ಬಂದು ಹಾರಿ ಹೋಗ್ಬೋದು, ಒಳ್ಳೆ ತೆವಳಿಕೊಂಡು ಇನ್ನೊಂದು ಆಶ್ರಯ ಹುಡುಕಿ ಹೋಗ್ಬೋದು, ಕಪ್ಪೆ ಕುಪ್ಪಳಿಸಿ ಅದಕ್ಕೆ ಬೇಕಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬಹುದು. ಆದರೆ ಮೀನು ಮಾತ್ರ ವಿಲವಿಲನೆ ಒದ್ದಾಡಿ ಪ್ರಾಣ ಬಿಡಬೇಕಾಗ್ತದೆ. ಹಿಂದೂಗಳಾದ ನಮಗೆ ಇಲ್ಲಿನ ಸಂಸ್ಕೃತಿ ಇದು ಉಳಿದರೆ ಮಾತ್ರ ನಮಗೆ ಅಸ್ತಿತ್ವ ಇರುವಂತಹದ್ದು. ಹಾಗಾಗಿ ನಾವೆಲ್ಲರೂ ಈ ಧರ್ಮದ ರಕ್ಷಣೆ ಮಾಡುವ ಅವಶ್ಯಕತೆ ಇದೆ. ಸಂತರು ಮತ್ತು ಈ ಹಿಂದೂ ಸಮಾಜ ಅಂದ್ರೆ ನೀರು ಮತ್ತು ಮೀನಿನ ಹಾಗೆ, ಇಡೀ ಸಮಾಜ ನೀರಿನ ಹಾಗೆ. ಸಂತರಿಗೆ ಆಶ್ರಯ ಇಡೀ ಹಿಂದೂ ಸಮಾಜ. ಹೇಗೆ ನೀರಿನಲ್ಲಿ ಮೀನು ತನ್ನ ಬದುಕು ಕಟ್ಟಿಕೊಳ್ತದೋ ಅದೇ ರೀತಿಯಲ್ಲಿ ಸಂತರು ಸಹ ಈ ಸಮಾಜವನ್ನೇ ನಂಬಿಕೊಂಡಿರುವವರು. ಸಮಾಜದ ಆಶ್ರಯದಲ್ಲೇ ಸಂತರು ಇರುವಂತಹದ್ದು. ನೀರಿನಲ್ಲಿರುವಂತಹ ಮೀನು ನೀರಿನಲ್ಲಿ ಸಂಚರಿಸಿ ನೀರನ್ನು ಶುದ್ಧ ಮಾಡಿ ತಾನು ಸುರಕ್ಷಿತವಾಗಿರುವಂತೆ ಇಡೀ ಸಂತ ಗಣಗಳೆಲ್ಲ ಸೇರಿಕೊಂಡು ಇಡೀ ಹಿಂದೂ ಸಮಾಜದಲ್ಲಿ ಸಂಚರಿಸಿ ಮೀನು ನೀರನ್ನು ಶುದ್ಧ ಮಾಡುವ ಹಾಗೆ ಹಿಂದೂ ಸಂಸ್ಕೃತಿಯನ್ನ ಶುದ್ಧ ಮಾಡುವ ಕೆಲಸವನ್ನ ಸಂತರು ಮಾಡುವಂತಹ ಒಂದು ಕೈಂಕರ್ಯವನ್ನು ಕೈಗೆತ್ತಿಕೊಂಡು ಈ ಯಾತ್ರೆ ನಡೀತಾ ಇದೆ. ಹಾಗಾಗಿ ಈ ಧರ್ಮದ ಈ ಸಂರಕ್ಷಣೆ ಮಾಡುವಂತಹ ದೊಡ್ಡ ಕಾರ್ಯಕ್ಕೆ ನಾವೆಲ್ಲರೂ ಶಕ್ತಿ ತುಂಬುವಂತಹ ಅನಿವಾರ್ಯತೆ ಇದೆ. ಇಲ್ಲ ಅಂದ್ರೆ ನಮ್ಮ ಭಾರತ ಮಾತ್ರವಲ್ಲ, ಜಗತ್ತೇ ಉಳಿಯುವುದಿಲ್ಲ. ಅಂತಹ ಈ ಅಗತ್ಯವಾದಂತಹ ಜಗತ್ತಿಗೆ ಅನಿವಾರ್ಯವಾಗಿರುವಂತಹ ಭಾರತದ ಬಗ್ಗೆ ನೀವೆಲ್ಲ ಅತ್ಯಂತ ಹೆಮ್ಮೆಯಿಂದ ನಾವು ಸಂದೇಶವನ್ನ ಹೇಳ್ತೇವೆ, ಮಾತಾಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಇಲ್ಲಿರುವಂತಹ ಹಿಂದೂಗಳು ಎದುರಿಸುವಂತಹ ಸವಾಲು ಬಹಳ ದೊಡ್ಡ ಪ್ರಶ್ನಾರ್ಥಕವಾಗುತ್ತಿದೆ. ಅಂತಹ ಧರ್ಮದ ಸವಾಲಿಗೆ ನಾವು ಹೇಗೆ ಸೂರ್ಯ ಅಸ್ತಮಾನ ಆದ ಸಮಯದಲ್ಲಿ
ಹಣತೆಯನ್ನು ಹಚ್ಚಿ ನಾವು ಕತ್ತಲೆಯನ್ನು ದೂರ ಮಾಡ್ತೇವೋ ಅದೇ ರೀತಿಯಲ್ಲಿ ನಾವೆಲ್ಲರೂ ಒಂದು ಹಣತೆಯ ಕೆಲಸವನ್ನ, ಹಣತೆಯ ಪಾತ್ರವನ್ನ ನಾವು ನಿರ್ವಹಿಸುವ ಮೂಲಕ ಈ ಧರ್ಮದ ರಕ್ಷಣೆಯನ್ನು ಮಾಡಬೇಕು. ಅದಕ್ಕಾಗಿ ಒಳ್ಳೆಯ ಸಂದೇಶವನ್ನು ನೀಡುವಂತಹ ಯಾತ್ರೆ ಆರಂಭ ಆಗುವಂತದ್ದು. ನಾಳೆ ದಿವಸ ತಾಳಿಪಡ್ಪು ಮೈದಾನದಲ್ಲಿ ದೊಡ್ಡ ಸಮಾವೇಶ ನಡೀಲಿಕ್ಕಿದೆ. ಇಲ್ಲಿ ಭಾಗವಹಿಸಿದ ನೀವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳನ್ನು ಜೋಡಿಸುವ ಮೂಲಕ ಈ ಸಂದೇಶಕ್ಕೆ ಶಕ್ತಿ ತುಂಬಬೇಕು. ತಾಳಿಪಡ್ಪು ಮೈದಾನಕ್ಕೆ ಇನ್ನೇನು ಕರ್ನಕಾಡಿನಿಂದ 3 ಗಂಟೆಗೆ ಪಾದಯಾತ್ರೆಯೊಂದಿಗೆ ಮೈದಾನಕ್ಕೆ ಸೇರುವಂತದ್ದು. ನಡೆಯುವ ಸಮಾವೇಶಕ್ಕೆ ಎಲ್ಲರೂ ಶಕ್ತಿ ತುಂಬಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಕೇರಳದ ಸಂತರ ಯಾತ್ರೆಗೆ ಕರ್ನಾಟಕ ದಕ್ಷಿಣ ಕನ್ನಡದ ಎಲ್ಲ ಸಂತರುಗಳು ಕೈ ಜೋಡಿಸಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲ ಸಂದೇಶ ಕೊಡಬೇಕಿತ್ತು. ಆದರೆ ಇವತ್ತಿನ ನಮ್ಮ ಸಮಯ ಬಹಳ ಮೀರಿ ಹೋದ್ದರಿಂದ ಇಲ್ಲಿಯ ನಿಯಮಾವಳಿಗಳನ್ನು ಅನುಸರಿಸುವುದು ನಮ್ಮ ಕರ್ತವ್ಯ ಎಂಬ ಕಾರಣದಕ್ಕೆ ಬದ್ಧರಾಗಿರುವ ಕಾರಣ ನಾವು ಅವರೆಲ್ಲ ಉಪಸ್ಥಿತಿಯನ್ನು ಗೌರವಿಸ್ತಾ ಅವರ ಸಂದೇಶ ಮುಂದೆಂದೂ ನಮ್ಮ ಜೊತೆಗೆ ಇರುತ್ತದೆ ಎಂಬಂತಹ ಭಾವನೆಯನ್ನು വ്യക്തപ്പെടുത്തേವೆ. ഇന്ന് ഇവിടെ എത്തിച്ചേർന്നിട്ടുള്ള സന്യാസി ശ്രേഷ്ഠന്മാരും ഇവിടെ ഈ നാട്ടിലെ ജനങ്ങളെ ശ്രദ്ധയും ഭക്തിയും നിറഞ്ഞ സേവയെ അനുഗ്രഹിക്കണം. അവരെ ഈ തലപ്പാടി എന്നുള്ളൊരു ഗ്രാമവും കിന്യ എന്നുള്ള ഗ്രാമവും അതേപോലെ ശ്രീരാമ ഭജനാ മന്ദിരവും ചേർന്നിട്ടാണ് ഈ ഏർപ്പാടുകളൊക്കെ അധ്വാനപൂർവ്വം ചെയ്തിട്ടുണ്ട്, ശ്രദ്ധാപൂർവ്വം ചെയ്തിട്ടുണ്ട്. അവർക്കൊക്കെ നിങ്ങൾ എല്ലാവരും അനുഗ്രഹിക്കണം. ഇന്ന് എല്ലാവരും സംസാരിക്കേണ്ടതായിരുന്നു. മഹാമണ്ഡലേശ്വർ അവരൊക്കെ ഉണ്ട്. പക്ഷേ ഇവിടുത്തെ നിയമങ്ങൾ ഇപ്പോൾ 7 മണിക്ക് തീർക്കേണ്ടതായിരുന്നു. അപ്പൊ നമ്മൾ സന്യാസികളായ നമ്മൾ തന്നെ അതിനെ ലംഘിക്കാൻ പാടില്ല എന്നുള്ളൊരു സാഹചര്യം ഏർപ്പെട്ടത് കൊണ്ട് സംസാരിക്കാനാവാത്തൊരു അവസ്ഥയാണ്. അതുകൊണ്ട് നിങ്ങളെല്ലാവരും എല്ലാവർക്കും ಈ ನಾಟಕಾರೆ ಕ್ಷಮಿക്കണം ಎಂದು പറഞ്ഞുകൊണ്ട് ನಾವೆಲ್ಲ ಮುಂದಿನ ದಿನದ ನಾಳಿನ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸೋಣ. ಹಾಗೆ ಮತ್ತೊಮ್ಮೆ ಇಲ್ಲಿನ ಈ ಕಿನ್ಯ ಮತ್ತು ತಲಪಾಡಿ ಗ್ರಾಮಸ್ಥರಿಗೆ ಅಭಿನಂದನೆಯನ್ನು ಹೇಳುತ್ತಾ ಮುಂದೆ ನಮ್ಮ ಧರ್ಮಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ಎಲ್ಲರೂ ಮಾಡಬೇಕು, ಇದು ನಮ್ಮ ಅನಿವಾರ್ಯತೆ ಎಂಬುದನ್ನ ಮನಗಾಣಬೇಕೆಂಬ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಕೃಷ್ಣ ಅರ್ಪಣಮಸ್ತು. ಪೂಜ್ಯ ಕೊಂಡೆಯೂರು ಶ್ರೀಗಳಿಗೆ ವಂದನಿಸ್ತಾ ಸಾಷ್ಟಾಂಗ ಪ್ರಣಾಮಗಳನ್ನು ಕೈಗೊಳ್ತಾ ಇದೇ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ಧರ್ಮ ಸಂದೇಶ ಯಾತ್ರೆಯ ಮಂಜೇಶ್ವರ ತಾಲೂಕು ಸಮಿತಿಯ ಕೋಶಾಧಿಕಾರಿ ಅವರಾದಂತಹ ಶ್ರೀ ವಿಜಯ್ ಪಂಡಿತ್ ಅವರಿಂದ. ಧರ್ಮ ಸಂದೇಶ ಯಾತ್ರೆಯ ಮಾರ್ಗದರ್ಶಕ ಮಂಡಳಿ ಕೇರಳ ಇದರ ನೇತೃತ್ವದಲ್ಲಿ ನಡೆದಂತಹ ಧರ್ಮ ಸಂದೇಶ ಯಾತ್ರೆಯು ಕುದ್ರೋಳಿಯ ಗೋಕರ್ಣೇಶ್ವರ ದೇವಸ್ಥಾನದ ಪರಮ ಪೂಜ್ಯ ನಾರಾಯಣ ಗುರುಗಳ ದಿವ್ಯ ಸಾನ್ನಿಧ್ಯದಿಂದ ದೀಪ ಪ್ರಜ್ವಲನೆಗೊಂಡು ಇದೀಗ ತಲಪಾಡಿಯ ಗಡಿಭಾಗವನ್ನು ದಾಟಿ ಕೇರಳ ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಪೂಜ್ಯ ಸನ್ಯಾಸಿ ಹಾಗೂ ಮಠಾಧಿಪತಿಗಳು ಯತಿವರ್ಯರುಗಳನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಸ್ವಾಗತಿಸಿ ವೇದಿಕೆಯಲ್ಲಿ ಉಪಸ್ಥಿತರಾಗಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನವನ್ನು ಕೇಳಿಕೊಂಡಂತಹ ಸಮಯ. ಈಗಾಗಲೇ ಸಮಯದ ಅಭಾವ ಇರುವುದರಿಂದ ಎಲ್ಲ ಮಠಾಧಿಪತಿಗಳಿಗೆ ಮಾತನಾಡುವ ಅವಕಾಶಗಳು ಕಡಿಮೆ ಆಯಿತು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಕೇರಳದ ಹಾಗೂ ಕರ್ನಾಟಕದ ಎಲ್ಲ ಮಠಾಧಿಪತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮಾಡುತ್ತೇನೆ. ಅದೇ ರೀತಿ ಸಜ್ಜನ ಹಿಂದೂ ಬಾಂಧವರಿಗೆಲ್ಲರಿಗೂ ನಾಳಿನ ಕಾಸರಗೋಡಿನಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂ ಬಾಂಧವರು ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಸೇರಿದಂತಹ ಸಜ್ಜನ ಹಿಂದೂ ಬಾಂಧವರಿಗೂ ಹಾಗೂ ಎಲ್ಲ ರಾಜಕೀಯ ಸಂಘಟನೆಯ ಎಲ್ಲ ನಾಯಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮಗೆ ಕಾನೂನು ರಕ್ಷಕರಾಗಿ ನಿಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮ ತಂಡದವರಿಗೂ ಹಾಗೂ ಈ ಗಡಿ ಪ್ರದೇಶಕ್ಕೆ ಬರುವಂತಹ ಸಮಯದಲ್ಲಿ ನಮಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತಹ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಶ್ರೀ ರಾಮ ಭಜನಾ ಮಂದಿರ ಹಾಗೂ ಈ ಪರಿಸರದ ಗ್ರಾಮ ಪ್ರದೇಶದ ತಲಪಾಡಿ ಭಾಗದ ಎಲ್ಲ ಸಜ್ಜನ ಹಿಂದೂ ಬಾಂಧವರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಹಾಗೂ ಕಿನ್ನೆ ಗ್ರಾಮದ ಎಲ್ಲ ಸಜ್ಜನ ಹಿಂದೂ ಬಾಂಧವರಿಗೂ ಅದಕ್ಕೆ ರಾತ್ರಿ ಹಗಲೆನ್ನದೆ ಎಲ್ಲ ಕಾರ್ಯಕರ್ತರ ಬಲಿತರಲ್ಲಿ ನಾಳಿನ ಕಾರ್ಯಕ್ರಮಕ್ಕೆ ಆನೋ ಬಗ್ರಹ ಕಿತವೋ ಎಂತ ವಿಷಯತ ಎಲ್ಲ ಕಡೆಗಳಿಂದ ಒಳ್ಳೆ ವಿಚಾರಗಳೇ ಬರಲಿ.
ಅಂತ ಆಶಿಸ್ತಾ ನಾಳಿನ ಕಾರ್ಯಕ್ರಮಕ್ಕೆಲ್ಲರನ್ನು സ്വാഗತಿಸ್ತೀನಿ. നയിക്കുമ്പോൾ ധർമ്മബോധത്തിൽ അധിഷ്ഠിതമായൊരു തിരിച്ചെടുപ്പ് അത്യാവശ്യമാണ്. അല്ലെങ്കിൽ അനധിവിദൂരമല്ലാത്ത ഭാവിയിൽ കേരളം ഇരുട്ടിലാണ്ടുപോകും എന്ന് ഓർമ്മിപ്പിച്ചുകൊണ്ട് സത്യസംരക്ഷണത്തിന്, സാഹോദര്യത്തിന്റെയും സ്നേഹത്തിന്റെയും നിലനിൽപ്പിന് ഗുണപുഷ്കലമായ ചിന്തകൾ കൊണ്ടും ജീവിതാചരണത്തിലെ പവിത്രത കൊണ്ടും ശ്രേഷ്ഠരായ സന്യാസി വര്യന്മാരാൽ നയിക്കപ്പെടുന്ന ധർമ്മ സന്ദേശ യാത്ര ഒക്ടോബർ 7 മുതൽ 21 വരെ കാസർഗോഡ് നിന്ന് തിരുവനന്തപുരത്തേക്ക്. ഈ ധർമ്മ സന്ദേശ യാത്ര വൻ വിജയമാക്കുവാൻ എല്ലാ ഹിന്ദു സഹോദരീ സഹോദരന്മാരോടും സവിനയം അഭ്യർത്ഥിക്കുന്നു. ಹರಿ ಓಂ. ಧರ್ಮ ಸಂದೇಶ ಯಾತ್ರೆ ಕೇರಳ ರಾಜ್ಯದ ಎಲ್ಲ ಮಠಾಧಿಪತಿಗಳು ಸೇರಿಕೊಂಡು ಧರ್ಮ ಮತ್ತು ಈ ಧರ್ಮಭೂಮಿಯ ಒಂದು ರಕ್ಷಣೆಗಾಗಿ ಧರ್ಮ ಸಂದೇಶ ಯಾತ್ರೆಯನ್ನು ಮಾಡಿದ್ದಾರೆ. ಇವತ್ತು ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಭದ್ರದೀಪವನ್ನು ಬೆಳಗಿಸಿ ಗಡಿಭಾಗದಲ್ಲಿ ಬಂದು ನಾವೆಲ್ಲರೂ ತಲಪಾಡಿ ಗ್ರಾಮ ಮತ್ತು ಕಿನ್ಯ ಗ್ರಾಮದ ಎಲ್ಲ ಭಕ್ತರು ಸೇರಿಕೊಂಡು ಸ್ವಾಮೀಜಿಗಳನ್ನು ಭಾಳ ಚಂದದಲ್ಲಿ ನಮ್ಮ ಸನಾತನ ಸಂಸ್ಕೃತಿಯ ಪ್ರಕಾರ ಒಳ್ಳೆ ರೀತಿಯಲ್ಲಿ ಸ್ವಾಗತವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಾಮೀಜಿಯವರೊಂದು ಸತ್ಸಂಗ ಸಭೆಯನ್ನು ಇಲ್ಲಿ ನೆರವೇರಿಸಿ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮದೇ ಆದಂಥ ಸನಾತನ ಧರ್ಮದ ಸಂಸ್ಕೃತಿ ಸಂಸ್ಕಾರ ಇದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪರಮಪೂಜ್ಯ ಮಠಾಧಿಪತಿಗಳು ಒಂದು ಕೈಂಕರ್ಯವನ್ನು ತೊಡಗಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕಿರುವುದು, ಈ ತಲಪಾಡಿ ಭಾಗದ ಎಲ್ಲ ಭಕ್ತರು ಅದ್ಧೂರಿಯಾಗಿ ಭಾಳ ಶ್ರದ್ಧೆ ಭಕ್ತಿಯಿಂದ ಒಳ್ಳೆ ರೀತಿಯ ಒಂದು ಎಲ್ಲ ಕಾರ್ಯವನ್ನು ಮಾಡಿ ಮಠಾಧಿಪತಿಗಳಿಗೆ ಕ್ರಮಬದ್ಧವಾಗಿ ಸ್ವಾಗತವನ್ನು ನೀಡಿದ್ದಾರೆ. ಅವರಿಗೆ ನಾನು ಮೊದಲಾಗಿ ನಮ್ಮ ತಾಲೂಕು ಸಮಿತಿಯ ಪರವಾಗಿ ತುಂಬ ಹೃದಯದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸುತ್ತೇನೆ. ಯಥೋ ಧರ್ಮ ತಥೋ ಜಯ ತಥೋ ಭಗವಂತ ಅಂತ ಹೇಳುವ ಗೀತೆಯ ಸಂದೇಶದಂತೆ ಎಲ್ಲಿ ಧರ್ಮ ಉಂಟೋ ಅಲ್ಲಿ ಜಯ ಉಂಟು, ಎಲ್ಲಿ ಜಯ ಉಂಟೋ ಅಲ್ಲಿ ಭಗವಂತ ಇದ್ದಾನೆ ಅಂತ ಭಗವಂತನ ಸಂದೇಶ. ಅದೇ ರೀತಿ ಸನಾತನ ಹಿಂದೂ ಧರ್ಮ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಎಂದು ಸಾರುವ ಧರ್ಮ. ಅದೇ ರೀತಿ ಕೇವಲ ಒಂದು ಸಮಾಜಕ್ಕಾಗಿ ಪ್ರಾರ್ಥನೆ ಮಾಡುವಂಥ ಧರ್ಮ ಅಲ್ಲ. ಆದ ಕಾರಣ ಧರ್ಮವನ್ನು ಜಾಗೃತಿ ಮಾಡುವುದಾಗಿ ನಮ್ಮದೇ ಆದಂಥ ಸಂಸ್ಕೃತಿ ಪರಂಪರೆ ಈ ಕಾಲಘಟ್ಟದಲ್ಲಿ ಎಲ್ಲ ಸಂಸ್ಕೃತಿ ಸಂಸ್ಕಾರ ಹಿಂದೆ ಹೋಗುವಂಥ ಸಂದರ್ಭದಲ್ಲಿ ಪುನರಪಿ ಅದನ್ನು ಜಾಗೃತಿ ಮಾಡುವುದಕ್ಕಾಗಿ ನಮ್ಮ ಇಡೀ ಸಮಾಜ ಪರಂಪರೆಯನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಕೈಂಕರ್ಯವನ್ನು ಮಾಡುವಂಥ ಮಠಾಧಿಪತಿಗಳಿಗೆ ಇಡೀ ಹಿಂದೂ ಸಮಾಜ ಬೆಂಬಲ ಕೊಡಬೇಕಾದ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ತಲಪಾಡಿ ಗ್ರಾಮ ಮತ್ತು ಕಿನ್ಯ ಗ್ರಾಮದವರು ಭಾಳ ಒಳ್ಳೆ ರೀತಿಯ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಗಡಿಭಾಗದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ ಭಕ್ತರಾಗಿ ಒಳ್ಳೆ ರೀತಿಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇಡೀ ಸನಾತನ ಧರ್ಮ ಈಗ ನಾಳೆ ಮಧೂರಿಂದ ಹೊರಡುವಂಥ ಯಾತ್ರೆ ತಾಲಿಪಡ್ಪು ಮೈದಾನದಲ್ಲಿ ಭಾಳ ದೊಡ್ಡ ಒಂದು ಸಮಾವೇಶ ಆಗಲಿಕ್ಕಿದೆ. ತದನಂತರ ತಿರುವನಂತಪುರಕ್ಕೆ 21 ತಾರೀಕಿನಂದು ತಿರುವನಂತಪುರ ಮುಟ್ಟಲಿದೆ. ಇದು ಎಲ್ಲ ಭಾಗದಲ್ಲಿ ಧರ್ಮ ಸಂದೇಶ ಯಾತ್ರೆಯನ್ನು ನೀಡುತ್ತಾ ಇಡೀ ಹಿಂದೂ ಸಮಾಜವನ್ನು ಬಡಿದೆಪ್ಪಿಸಿ ಜಾಗೃತಿ ಮಾಡುವಂಥ ಒಂದು ಕೆಲಸಕ್ಕೆ ತೊಡಗಿದ್ದಾರೆ. ಈ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಬೆಂಬಲಾಗಿ ನಿಲ್ಲಬೇಕು ಅಂತೇಳಿ ನಿಮ್ಮಲ್ಲಿ ಭಕ್ತಿಯಿಂದ ವಿನಂತಿಸುತ್ತಾ ಹರಿ ಓಂ. ಜೈ ಶ್ರೀರಾಮ್, ಜೈ ಭಾರತಾಂಬ. ಜಾಗೃತಿ ಸಮಾವೇಶ ಇವತ್ತು ನಡೆದಂತಹ ಧರ್ಮ ಸಂದೇಶ ಯಾತ್ರೆಯಲ್ಲಿ ನಾವು ತಲಪಾಡಿಯಲ್ಲಿ ಎಲ್ಲರ ಜೊತೆಗೂಡಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಿಂದ ಯತಿಯವರ ಜೊತೆ ಸ್ವಾಮೀಜಿಗಳ ಆಗಮನದೊಂದಿಗೆ ತಲಪಾಡಿಯಲ್ಲಿ ಒಂದು ಬೃಹತ್ ಅಂತಹ ಒಂದು ಸಂದೇಶ ಯಾತ್ರೆಯನ್ನು ಇಲ್ಲಿಂದ ಕೈಗೊಂಡಿದ್ದಾರೆ. ಕಾಸರಗೋಡಿನಿಂದ ತಿರುವನಂತಪುರದವರೆಗೆ ಧರ್ಮ ಸಂದೇಶದ ಯಾತ್ರೆ. ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ಸನಾತನ ಧರ್ಮವು ಪ್ರಸ್ತುತ ಘಟ್ಟದಲ್ಲಿ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಧರ್ಮ ಆಚಾರ ಮತ್ತು ಸಂಸ್ಕೃತಿಯ ಬಗ್ಗೆ ಇನ್ನಷ್ಟು ಈ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಜಾಗೃತಿ, ಈ ಅಭಿಯಾನ, ಈ ಧರ್ಮ ಸಂದೇಶ ಅತ್ಯಂತ ಒಂದು ಪ್ರಮುಖವಾದಂಥ ವಿಚಾರವಾಗಿದೆ. ಆ ಘಟ್ಟವನ್ನು ಈಗಾಗಲೇ ಸಂತ ಗಣಗಳು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಾರೆ. ಮುಂದೆ ಕೂಡ ಈ ಜಾಗೃತಿಯನ್ನು ನಮ್ಮ ಧರ್ಮವನ್ನು ಎಲ್ಲ ಕಾಲಘಟ್ಟದಲ್ಲೂ ಕೂಡ ನೀಡುವಂತಾಗಲಿ ಅಂತ ಹೇಳುತ್ತಾ ಈ ಅವಕಾಶ ನಮಗೆ ಸಿಕ್ಕಿರುತ್ತದೆ. ಶ್ರೀರಾಮ ಭಜನಾ ಮಂದಿರ ಮತ್ತು ನಮ್ಮ ತಲಪಾಡಿ ಗ್ರಾಮ ಮತ್ತು ಕಿನ್ಯ ಗ್ರಾಮದ ಒಟ್ಟಿಗೆ ಸೇರಿಕೊಂಡು ಈ ಧರ್ಮ ಸಂದೇಶದ ಈ ತಲಪಾಡಿಯಲ್ಲಿ ಈ ಕಾರ್ಯವನ್ನು ಮಾಡಿದ್ದೇವೆ. ಅದಕ್ಕೋಸ್ಕರ ನಮ್ಮ ಎಲ್ಲ ತಲಪಾಡಿ ಹಾಗೂ ಕಿನ್ಯ ಗ್ರಾಮದ ಎಲ್ಲ ಹಿಂದೂ ಸಮುದಾಯದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹರಿ ಓಂ.